ಕರಾವಳಿಯ ಜನತೆ ಬಿಜೆಪಿ ಶಾಸಕರನ್ನ ಆಯ್ಕೆ ಮಾಡಿದ್ದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದ್ದು ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಗತ್ಯವಿರುವ ಕುಡಿಯುವ ನೀರು ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ಮಂಗಳೂರು ದಕ್ಷಿಣ ಶಾಸಕ ವೇದವಾಸ್ ಕಾಮತ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದವಾಸ್ ಕಾಮತ್, ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆಯಡಿ 125 ಕೋಟಿ ಅನುದಾನವನ್ನು ತರಲಾಗಿತ್ತು. ಮಳೆ ಹಾನಿಯಿಂದ ಕ್ಷೇತ್ರದ ಅಲ್ಲಲ್ಲಿ ರಸ್ತೆ ಡ್ರೈನೇಜ್ನಲ್ಲಿ ಸಮಸ್ಯೆ ಉಂಟಾಗಿದ್ದರಿಂದ ಮೂಲಭೂತ ಸೌಕರ್ಯ ಮರುಕಲ್ಪಿಸಲು 20 ಕೋಟಿ ವಿಶೇಷ ಅನುದಾನವನ್ನು ತರಲಾಗಿತ್ತು. ಪ್ರಸ್ತುತ ಈ ಎಲ್ಲ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಇಂದಿನ ಸರ್ಕಾರ ಅನುದಾನಗಳನ್ನು ತಡೆಹಿಡಿದ ಪರಿಣಾಮ ಕ್ಷೇತ್ರದ ರಸ್ತೆಗಳ ಚರಂಡಿಗಳ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಜನಸಾಮಾನ್ಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಡ್ಸೆಂಪ್ ಮೂಲಕ 200 ಕೋಟಿಗೂ ಹೆಚ್ಚು ಅನುದಾನ ತರಲಾಗಿದ್ದರೂ ಪ್ರಸ್ತುತ ಡ್ರೈನೇಜ್ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಈ ಬಗ್ಗೆ ಇಲಾಖೆ ಹಾಗೂ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿದರೂ ಇನ್ನೂ ಸಹ ಯಾವುದೇ ಪ್ರಗತಿ ಕಂಡಿಲ್ಲ. ಪಾಲಿಕೆ ವ್ಯಾಪ್ತಿಯಲ್ಲಿ 792 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಜಲಸಿರಿ ಯೋಜನೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 6 ತಿಂಗಳಾದರೂ ಕಾಮಗಾರಿಗೆ ಅಗತ್ಯವಿರುವ ಅನುದಾನಕ್ಕೆ ಸರ್ಕಾರದಿಂದ ಸೂಕ್ತ ಸ್ಪಂದನೆಯೇ ದೊರಕುತ್ತಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯವಿರುವ ಯಾವುದೇ ಹೊಸ ಕಾಮಗಾರಿಗೆ ಅನುದಾನ ಸಿಗುತ್ತಿಲ್ಲ. ಈ ಹಿಂದಿನ ಕಾಮಗಾರಿಗಳಿಗೆ ಈಗಾಗಲೇ ನಿಯೋಜನೆಗೊಂಡ ಅನುದಾನವನ್ನು ಸಹ ಬಿಡುಗಡೆ ಮಾಡುತ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರ ಕರಾವಳಿಯಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಹಾಗೂ ಇಲ್ಲಿನ ಜನರು ಬಿಜೆಪಿಯ ಶಾಸಕರನ್ನು ಗೆಲ್ಲಿಸಿದ್ದಕ್ಕಾಗಿ ಸರ್ಕಾರ ಈ ರೀತಿಯಾಗಿ ವರ್ತಿಸುತ್ತಿದೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದರಲ್ಲಿ ಏನೋ ಷಡ್ಯಂತರ ಇರುವ ಹಾಗೆ ಅನುಮಾನ ಮೂಡುತ್ತಿದೆ. ಹಾಗಾಗಿ ಈ ಕೂಡಲೇ ಎಲ್ಲ ಅನುದಾನಗಳನ್ನು ಬಿಡುಗಡೆಗೊಳಿಸಿ ಕಾಮಗಾರಿ ಮುಂದುವರಿಸಲು ಆದೇಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ₹1 ಬಿಡುಗಡೆ ಮಾಡಿದರೆ 6 ತಿಂಗಳಲ್ಲಿ ವೇದವ್ಯಾಸ ಕಾಮತ್ ಕ್ಷೇತ್ರಕ್ಕೆ, ಭರತ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ, ಉಮಾನಾಥ್ ಕೋಟ್ಯಾನ್ ಅವರ ಕ್ಷೇತ್ರಕ್ಕೆ, ಗುರ್ಮೆ ಸುರೇಶ್ ಶೆಟ್ಟಿ ಅವರ ಕ್ಷೇತ್ರಕ್ಕೆ ಅಥವಾ ಯಾವುದಾದ್ರು ರಾಜೇಶ್ ನಾಯ್ಕರ ಕ್ಷೇತ್ರಕ್ಕೆ ಕಾದರಿಗೆ ಗೊತ್ತಿಲ್ಲ. ಅವರು ಸ್ಪೀಕರ್ ಆದ ಕಾರಣ ಸ್ವಲ್ಪ ಕೆಲವೆಲ್ಲ ಕೊಟ್ಟಿರ್ಬೋದು ಅಂತ ನಾನು ನೆನೆಸ್ಕೊಳ್ತೇನೆ, ಗೊತ್ತಿಲ್ಲ. ಅದು ನಮ್ಮ ಇನ್ನೂ ಮಾಹಿತಿ ತೆಗಿಬೇಕು. ಅವರು ಸ್ಪೀಕರ್ ಆದ ಕಾರಣ ನಮಗೆ ಯಾವ ಶಾಸಕರಿಗೂ ₹1 ಕೊಟ್ಟಿಲ್ಲ. 6 ತಿಂಗಳಲ್ಲಿ ₹1 ಯಾವುದೇ ಅಭಿವೃದ್ಧಿಗೆ ಕೊಟ್ಟಿಲ್ಲ. ನಾನು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಅವರಿಗೆ ಅಥವಾ ಎಲ್ಲ ಕಾಂಗ್ರೆಸ್ನ ಮಂತ್ರಿಗಳಿಗೆ ಹೇಳ್ತೇನೆ, ನಿಮಗೆ ಯೋಗ್ಯತೆ ಎಲ್ಲ ಕೊಡ್ದಿಲ್ಲ. ನೀವು ಏನೋ ಒಂದು ಗ್ಯಾರಂಟಿಗಳನ್ನು ಹಾಕ್ಕೊಂಡಿದ್ದೀರಿ, ಚುನಾವಣೆಗೆ ಬರಬೇಕು, ಆಡಳಿತ ಬರಬೇಕಂತ ಕೂಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನೀವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಗ್ಯಾರಂಟಿಯನ್ನು ಜನರಿಗೆ ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಅಧಿಕಾರಕ್ಕೆ ಬಂದ ನಂತರ ನೀವು ಅದನ್ನು ಕೊಡಬೇಕು, ನಿಮ್ಮ ಜವಾಬ್ದಾರಿ. ಆದರೆ ನಾನಿವತ್ತೊಂದು ಕೇಳಲಿಕ್ಕೆ ಬಯಸ್ತೇನೆ, ನೀವು ₹1 ಕೊಡೋದು ಬೇಡ ಸ್ವಾಮಿ. ನಾನು ಶಾಸಕನಾಗಿ, ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಬಂದಾಗ ತಂದಂಥ ಹಣವನ್ನಾದರೂ ಕೊಡಿಯಲ್ಲ. ಯಡಿಯೂರಪ್ಪರು ಮಂಗಳೂರಿಗೆ ಬಂದಾಗ ಮಂಗಳೂರಿನಲ್ಲಿ ಟೀಮ್ ರಮಣಪ್ಪ ಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು ಮತ್ತು ನಳಿನ್ ಕುಮಾರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು, ಈ ಹಿಂದೆ ಸರ್ ತಾವು ಮುಖ್ಯಮಂತ್ರಿ ಇದ್ದಾಗ ಮಂಗಳೂರಿನ ಅಭಿವೃದ್ಧಿಗೆ ಫಸ್ಟ್ ಟೈಮ್ 2008 100 crores ರೂಪೀಸ್ ಕೊಟ್ಟಿದ್ದು ಮಂಗಳೂರಿಗೆ. ಆವಾಗ ಕಾಂಕ್ರೀಟ್ ರೋಡ್ಗಳು ಪ್ರಾರಂಭವಾಯಿತು, ನಗರೋತ್ಥಾನ ಅಂತೇಳಿ. ಅದೇ ನಗರೋತ್ಥಾನಕ್ಕೆ ಇನ್ನೊಂದು ಹೆಸರಿನಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ 125 crores ಕೊಟ್ಟರು. ಯಡಿಯೂರಪ್ಪ ಇಲ್ಲಿ ಘೋಷಣೆ ಮಾಡಿದ್ರು, ಕೊಡ್ತೀನಿ ಅಂತೇಳಿ. ಅವರು ಘೋಷಣೆ ಮಾಡಿ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಬಂದರು. 125 ಕೋಟಿ ಆದೇಶ ಬಂದಿದೆ. 50 to 60% ಕೆಲಸ ಆಗಿದೆ, 70% ಕೆಲಸ ನಿಲ್ಲಿಸಿದೆ. ಕಾಂಟ್ರಾಕ್ಟರ್ ಕೆಲಸ ಮಾಡಲ್ಲ, ಇಂಜಿನಿಯರ್ ಹೇಳಿದರೆ ಅದು ಹಣ ಬರಲ್ಲ, ಸರ್ಕಾರ ಹಣ ಕೊಡಲ್ಲ ಅಂತ ಹೇಳಿದೆ. ಆದೇಶ ಏನು, ಸರ್ಕಾರ ಏನು ಹೊಸ ಯಾವುದೇ ಕಾಮಗಾರಿಗಳು ಹಣ ಬಿಡುಗಡೆ ಮಾಡಲ್ಲ ಅಂತ ಹೇಳಿದೆ. ಹಾಗಾಗಿ 125 ಕೋಟಿಯ ಕಾಮಗಾರಿಗಳು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಿಂತಿದೆ. ನಾನು ಮನವಿ ಕೊಟ್ಟಿದ್ದೀನಿ, ಯಾಕೆ ನಿಲ್ಲಿಸ್ತೀರಾ? ನಿಮಗೆ ಹೊಸ ಯೋಜನೆ ಕೊಡುವ ಯೋಗ್ಯತೆ ಇಲ್ಲ. ನಾವು ತಂದಂಥ, ನಮ್ಮ ಮುಖ್ಯಮಂತ್ರಿ ತಂದಂಥ ಇದರಲ್ಲಿ ತಂದಂಥ ಯೋಜನೆಯನ್ನಾದರೂ ಕೊಡಿ. ಈಗ ಕಾಂಟ್ರಾಕ್ಟ್ ಕೇಳ್ತಾರೆ, ಅವು ಕಾಸು ಬರ್ಪೂಜಿಗೆ ಹಣ ಬರುವುದಿಲ್ಲ ಅಂತೆ. ಹಾಗಾಗಿ ನಾವು ಈಗಾಗಲೇ ನಾವು ಕೋಟಿಗಟ್ಟಲೆ ಹಣ ಅಲ್ಲಿ ಹಾಕಿ ಕಾಮಗಾರಿ ಆಗಿದೆ. ಇನ್ನೂ ಕೋಟಿಗಟ್ಟಲೆ ಹಣ ಹಾಕಿದರೆ ಅದು ಹಣ ಬರದಿದ್ದರೆ ನಾವು ಯಾಕೆ ಕಾಮಗಾರಿಯನ್ನು ಮಾಡಬೇಕು ಅಂತೇಳಿ ಎಲ್ಲವೂ ಅರ್ಥದಲ್ಲಿ ನಿಂತಿದೆ. ಅದಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನೀವು ನಾಳೆ ಕಮಿಷನರ್ ಹತ್ರ ಹೋಗಿ ಕೇಳ್ಬೋದು, ಮೇಯರ್ ಹತ್ರ ಕೇಳ್ಬೋದು, ಯಾರ ಹತ್ರ ಕೇಳ್ಬೋದು, ಇಲ್ಲ ಮಾಹಿತಿ ಹೇಳ್ತಿರ್ಬೋದು. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಕಳೆದ 6 ತಿಂಗಳಲ್ಲಿ ಯಾವುದಾದ್ರೂ 1 ಇಂಚು ಡೆವಲಪ್ಮೆಂಟ್ ಕಾಮಗಾರಿ ಪ್ರಗತಿಯಾಗಿದೆ ಅಂತ ನೀವು ಪ್ರಗತಿಯನ್ನು ನೋಡ್ಬೋದು. ಅದರ ಒಟ್ಟಿಗೆ ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ವಿಶೇಷವಾದಂಥ ಸ್ಪೆಷಲ್ ಗ್ರ್ಯಾಂಟ್ 20 ಕೋಟಿಯನ್ನು ತಂದಿದ್ದೆ. ಅದು ಕೂಡ ಕಾಮಗಾರಿ ಅಲ್ಲೇ ನಿಂತಿದೆ. ಅದರ ನಂತರ ಮಳೆಯ ಹಾನಿಗೋಸ್ಕರ, ಮಳೆ ಹಾನಿಗೆ ಅಂತೇಳಿ ನಾನೊಂದು 15 ಕೋಟಿ ತಂದಿದ್ದೆ, ಅದು ಕೂಡ ಅಲ್ಲೇ ನಿಂತಿದೆ. ಹಾಗಾಗಿ ಎಲ್ಲ ಕಾಮಗಾರಿಗಳು ಡೆವಲಪ್ಮೆಂಟ್ ನಿಂತಿದೆ. ನಾನು ಮಾಧ್ಯಮದವ್ರ ಹತ್ರ ಕೇಳುವಂಥದ್ದು ಇಷ್ಟೇ, ದಯವಿಟ್ಟು ಇದನ್ನು ದೊಡ್ಡದಾಗಿ ಬಿಂಬಿಸಿ. ಯಾಕೆ ಅಂತ ಹೇಳಿದ್ರೆ ನಾವು ಬಹಳ ಕಷ್ಟವನ್ನು ಅನುಭವಿಸಿದ್ದೇವೆ.
ಕರಾವಳಿಯ ಶಾಸಕರು ನಾವು BJP ಪಾರ್ಟಿಯಿಂದ ಗೆದ್ದು ಕಳೆದ ವರ್ಷದಲ್ಲಿ 5 ವರ್ಷದಲ್ಲಿ ಭಾಳ ದೊಡ್ಡ ಡೆವಲಪ್ಮೆಂಟ್ ಮಾಡಿದೆ, 4,500 ಕೋಟಿಯಷ್ಟು ಮಂಗಳೂರು ತಂದಿದ್ದೇನೆ ಅಂತೇಳಿ ಜನರು ಖುಷಿಪಟ್ಟು ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತದೆ, ಇನ್ನೊಂದಷ್ಟು ಆಗ್ತದೆ ವೇದವ್ಯಾಸ ಮಂತ್ರಿಗೆ ಅಂತ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಇವತ್ತು ಅವರು ನನ್ನ ಹತ್ರ ಬಂದಾಗ ನನಗೆ ಡೆವಲಪ್ಮೆಂಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಹಣ ಕೊಡೋದಿಲ್ಲ. ಈಚೆಯಿಂದ ಮುಂಚೆ ನಾನೇ ತಂದಂಥ ಹಣವನ್ನು ಕೆಲಸವನ್ನು ನಿಲ್ಲಿಸಿದೆ. ಕೆಲವು ಕಡೆಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಕಾಮಗಾರಿ ಅರ್ಧದಲ್ಲಿ ನಿಂತಿದೆ. ಅವ್ರು ಜನರು ಹೇಳ್ತಾರೆ ಎಂಗ್ಲಿಗೆ ಅರ್ಧ ರೋಡ್ ಹತ್ರ ಕೂಡ ಅರ್ಧ ಏಪ ಹಾಕೋದು. ಏನು ಹೇಳಿ ನಾನು ಮುಗುಲ್ಪುರ ಗ್ಯಾರಂಟಿಗೆ ಬಾಡಿಯರು ಅಂತ ಹೇಳಬೇಕಾ ಏನಂತ ಹೇಳಿ? ಹಾಗಾಗಿ ದಯವಿಟ್ಟು ನಾನು ಹೇಳ್ತೇನೆ, ಇದರಲ್ಲಿ ರಾಜಕಾರಣ ಮಾಡಬೇಡಿ. ಅಭಿವೃದ್ಧಿ ಹಣ ಈ ಹಿಂದೆ ನಾವು ತನ್ನದು ಎಲ್ಲ ಶಾಸಕರುಗಳದ್ದು ಕೊಡಿ. ಅದರ ನಂತರ ಹೊಸದಾಗಿ ಈಗ 1 ವರ್ಷ ಕೊಡ್ಲಿಕ್ಕಾಗೋದಿಲ್ಲ, ಗ್ಯಾರಂಟಿ ಕೊಡ್ತಿತ್ತು ತೊಂದರೆ ಇದೆ, ನಂತರ ಅದು ಕೊಡಬೇಕು. ಆದರೆ ಇದರಲ್ಲಿ ನೀವು ಅಭಿವೃದ್ಧಿಗೆ ಇವತ್ತು ಎಲ್ಲ ರೀತಿಯ ಅನುದಾನಗಳು ಕುಂಠಿತ ಮಾಡ್ತಕ್ಕಂಥ